ಕುರ್ಕಾಲು ಗ್ರಾಮದ ಜನರಿಗೆ ಯಾವುದೇ ಮಾಹಿತಿ ನೀಡದೆ ಮಾತ್ರವಲ್ಲ, ನಮಗೆ ನೀರು ನೀಡದೆ ಯಾವುದೋ ಗ್ರಾಮಗಳಿಗೆ ನೀರು ಹರಿಸುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿಯನ್ನ ನಡೆಸಲು ಮುಂದಾಗಿರುವುದನ್ನ ನಾವು ವಿರೋಧಿಸುತ್ತಿದ್ದೇವೆ. ಈ ನಮ್ಮ 3 ಗ್ರಾಮಗಳ ಗ್ರಾಮಸ್ಥರು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಕುರ್ಕಾಲು ಗ್ರಾಮ ಪಂಚಾಯತ್ ಸದಸ್ಯ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಕುರ್ಕಾಲು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯಲು ನೀರಿನ ಯೋಜನೆ ಕುರ್ಕಾಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಬಡಗುಂಡಿಯಿಂದ 100 HP ಪಂಪ್ಸೆಟ್ ಬಳಸಿ ನೀರು ಮೇಲೆತ್ತುವ ಯೋಜನೆ ಇದಾಗಿದ್ದು, ಈ ಯೋಜನೆಯಿಂದ ಕುರ್ಕಾಲು ಗ್ರಾಮದ ಆಸುಪಾಸಿನ ಪಾಜೈ, ಮಣಿಪುರ, ದೆಂದೂರುಕಟ್ಟೆ, ಬೆಳ್ಳೆ, ಮೂಡಬೆಟ್ಟಿನ ಸರ್ಕಾರಿ ಗುಡ್ಡೆ ಅಲ್ಲದೆ ಬಿಳಿಯಾರು, ಬೀಜಂಟ್ಲ, ಕುಂಜಾರುಗಿರಿ ಈ ಎಲ್ಲಾ ಪ್ರದೇಶದ ಅಂತರ್ಜಲ ಸಂಪೂರ್ಣ ಬತ್ತಿ ಹೋಗಿ ಜಲಕ್ಷೇಮ ಉಂಟಾಗುವ ಎಲ್ಲಾ ಸಾಧ್ಯತೆಗಳಿದೆ. ಈ ಬಗ್ಗೆ ಮುಂದಿನ ಹೋರಾಟಕ್ಕೆ ರೂಪುರೇಷೆಗಳನ್ನು ಸಿದ್ಧಗೊಳಿಸುವುದಕ್ಕಾಗಿ ಸುತ್ತಲ ಗ್ರಾಮಗಳಲ್ಲಿ ಸಭೆ ನಡೆಸಿ ಚರ್ಚಿಸುತ್ತೇವೆ. ಮುಂದೆಯೂ ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಪಕ್ಷಾತೀತವಾಗಿ ಹೋರಾಟವನ್ನ ನಡೆಸಲಿದ್ದೇವೆ ಎಂದರು. ಸದ್ಯಕ್ಕೆ ಬರುವಂತಹ MP ಇಲೆಕ್ಷನ್ ಅಲ್ಲಿ ನಾವು 4 ಗ್ರಾಮಸ್ಥರು ಕೂಡ ಇದನ್ನು ತೀವ್ರವಾಗಿ ಪ್ರತಿಭಟಿಸುತ್ತೇವೆ. ಮಾತ್ರವಲ್ಲ, ಇನ್ನು ಮುಂದೆ ಇಂಥದ್ದೊಂದು ಯೋಜನೆ ಇನ್ನೂ ಮುಂದುವರೆದಲ್ಲಿ ನಾವೆಲ್ಲ ರಸ್ತೆಯಲ್ಲಿ ಬಿದ್ದು ಅವರ ಯಾವುದೇ ವಾಹನಗಳು ಹೋಗದಂತಹ ರೀತಿಯಲ್ಲಿ ತೀವ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ. ಈಗಾಗಲೇ ಒಳ್ಳೆಯ ರೀತಿಯ ಸ್ಪಂದನೆ ದೊರೀತಾ ಇದೆ. 3 ಗ್ರಾಮಗಳು ಒಟ್ಟಾಗುವಂಥ ಒಂದು ಪರಿಸ್ಥಿತಿ ಉಲ್ಬಣವಾಗಿದೆ. ಇದಕ್ಕೆ ದಯವಿಟ್ಟು ಯಾವುದೇ ಸರ್ಕಾರಕ್ಕೆ ಅವಕಾಶವನ್ನು ಕೊಡಬಾರ್ದು, ಕೊಟ್ಟು ನಮ್ಮನ್ನು ಕೊಡುವಂಥ ಸ್ಥಿತಿಗೆ ಬರಬಾರ್ದು. ನಾವು ಆತ್ಮಹತ್ಯೆ ಇಲ್ಲಿವರೆಗೆ ನಮ್ಮ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿದಂತಹ ಸಂಖ್ಯೆ ಬಹಳ ವಿರಳ ಇರುವುದು. ಒಂದೆರಡು ಕೂಡ ಇರಲಿಕ್ಕಿಲ್ಲ, ಬೇರೆ ಯಾವುದೋ ಸಮಸ್ಯೆ ಇರಬಹುದು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಸಾಲ್ಯಾನ್, ಉಪಾಧ್ಯಕ್ಷೆ ಸುಧಾಕ್ಷಿಣಿ, ದೇವಪುತ್ರ ಕೋಟ್ಯಾನ್, ಪ್ರವೀಣ್ ಪೂಜಾರಿ, ಸೋಮಯ್ಯ ಕಾಂಚನ್ ಮೊದಲಾದವರು ಉಪಸ್ಥಿತರಿದ್ದರು.